205 ತನಕ ಆಗಿದೆ. ಹರೇ ಕೃಷ್ಣ 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 ಹರೇ 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 ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ 3ನೇ ಅಧ್ಯಾಯ ಶ್ಲೋಕ 206. ಆರಾಧೀನ ಪ್ರಭು ಕಾಹೇ ಸಭಾ ಭಕ್ತಗಣೆ ನಿಜ ನಿಜ ಗೃಹ ಸಭೆ ಕರ ಗಮನೆ. ಅನುವಾದ. ಚೈತನ್ಯ ಮಹಾಪ್ರಭುಗಳು ಮರು ದಿವಸ ಭಕ್ತರಿಗೆಲ್ಲ ಅವರವರ ಮನೆಗಳಿಗೆ ತೆರಳಲು ಭಿನ್ನವಿಸಿದರು. ಎಸ್, ಹಾಗಾಗಿ ಅದ್ವೈತಾಚಾರ್ಯ ಮನೆಯಲ್ಲಿ ಇರ್ತಾರೆ, ಅಲ್ಲಿ ಫೆಸ್ಟಿವಲ್ ಆಗ್ತದೆ, ಮತ್ತೆ ಅವರವರ ಮನೆಗೆ ಹೋಗ್ಲಿಕ್ಕೆ ಹೇಳ್ತಾರೆ. ಶ್ಲೋಕ 207. ಗರೆಗೆಯ ಕರ ಸಭೆ ಕೃಷ್ಣ ಸಂಕೀರ್ತನ ಪುನರಪಿಯಮ ಸಂಗೆ ಹಾಯಿ ಬಾ ಮಿಲನ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಪವಿತ್ರ ದೇವರ ನಾಮದ ಸಾಮೂಹಿಕ ಸಂಕೀರ್ತನೆ ಮಾಡಬೇಕೆಂದು ಕೇಳಿಕೊಂಡರಲ್ಲದೆ ತಾವು ಅವರನ್ನು ಭೇಟಿಯಾಗುವ ಭರವಸೆ ನೀಡಿದರು. ಚೈತನ್ಯ ಎಲ್ಲರೂ ಹೇಳ್ತಾರೆ, ನೀವೆಲ್ಲರ ಮನೆಯಲ್ಲಿ ಸಂಕೀರ್ತನೆ ಮಾಡಿ ಮತ್ತೆ ನಾನು ಭೇಟಿ ಆಗ್ತೇನೆ ನಿಮ್ಮನ್ನು. ಶ್ಲೋಕ 208. ಕಬುವ ತೋಮಾರ ಕರಿವೆ ನೀಲಾದ್ರಿ ಗಮನ ಕಬುವ ಕರಿತೆ ಗಂಗಾ ಸ್ನಾನ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಕೆಲವು ಸಲ ನೀವು ಜಗನ್ನಾಥಪುರಿಗೆ ಬರುವಿರಿ, ಕೆಲವು ಸಲ ನಾನು ಇಲ್ಲಿಗೆ ಬಂದು ಗಂಗಾ ಸ್ನಾನ ಮಾಡುತ್ತೇನೆ ಎಂದು ಹೇಳಿದರು. ಅಂದ್ರೆ ರೆಸಿಪ್ರೊಕೇಶನ್. ಡಿವೋಷನಲ್ ಸರ್ವಿಸ್ ಅಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ. ನೀವು ಈಚೆ ಬನ್ನಿ ಜಗನ್ನಾಥಪುರಿಗೆ, ನಾನು ಕೂಡ ಈಚೆ ಬರ್ತೇನೆ ಅಂತ ಹೇಳಿದ್ದಾರೆ. ಶ್ಲೋಕ 209 210. ನಿತ್ಯಾನಂದ ಗೋಸಾನಿ ಪಂಡಿತ ಜಗದಾನಂದ ದಾಮೋದರ ಪಂಡಿತ ದತ್ತ ಮುಕುಂದ ಏ ಚಾರಿ ಜನ ಆಚಾರ್ಯ ಧೀಲ ಪ್ರಭು ಸಾನೆ ಜನನಿ ಪ್ರಬೋಧಕಾರಿ ವಂದಿಲ ಚರಣೆ. ಶ್ರೀ ಅದ್ವೈತ ಆಚಾರ್ಯರು, ನಿತ್ಯಾನಂದ ಗೋಸ್ವಾಮಿ, ಜಗದಾನಂದ ಪಂಡಿತ, ದಾಮೋದರ ಪಂಡಿತ ಮತ್ತು ಮುಕುಂದ ದತ್ತ, ಹೀಗೆ 4 ಜನರನ್ನು ಪ್ರಭುಗಳೊಂದಿಗೆ ಕಳಿಸಿದರು. 4 ಜನ ಹೋಗ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಚಿಮಾತೆಯನ್ನು ಸಮಾಧಾನಪಡಿಸಿ, ಸಚಿಮಾತೆ ಇಲ್ಲಿ ಅಲ್ಲಿದ್ದಾಳೆ, ಎಲ್ಲಿ? ಅದ್ವೈತಾಚಾರ್ಯ ಮನೆಯಲ್ಲಿ. ಅವಳ ಪಾದ ಪದ್ಮಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಚೈತನ್ಯ ಮಹಾಪ್ರಭು ತಾಯಿ ಅಲ್ಲಿದ್ದಾಳೆ ಅದ್ವೈತಾಚಾರ್ಯ ಮನೆಯಲ್ಲಿ, ಅವಳನ್ನು ಸಮಾಧಾನ ಪಡಿಸಿ ಅವಳ ಪಾದ ಪದ್ಮಗಳಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತೆ ಚೈತನ್ಯ ಮಹಾಪ್ರಭು ಕೂಡ ಅಲ್ಲಿಂದ ಬಿಡ್ತಾರೆ. 211. ತಾಂದ್ರೆ ಪ್ರದಕ್ಷಿಣಕಾರಿ ಕಾರಿ ಲಗಮನ ಏತಾಚಾರ್ಯ ರಾಗರೆ ಉತ್ತಿಲ ಕ್ರಂದನ. ಎಲ್ಲ ವ್ಯವಸ್ಥೆಯನ್ನು ಮಾಡಿದ ಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಗೆ ಪ್ರದಕ್ಷಿಣೆ ಹಾಕಿ ಜಗನ್ನಾಥಪುರಿಗೆ ಹೊರಟರು. ಅದ್ವೈತ ಆಚಾರ್ಯರ ಮನೆಯಲ್ಲಿ ಅಕ್ರಂದನ ನಡೆಯಿತು. 212. ಚೈತನ್ಯ ಮಹಾಪ್ರಭು ಎಂತ ಮಾಡ್ತಾರೆ? ತಾಯಿಗೆ ಪ್ರದಕ್ಷಿಣೆ ಮಾಡಿ ಜಗನ್ನಾಥಪುರಿಗೆ ಹೋಗ್ತಾರೆ. ನಿರಾಪೇಕ್ಷಾನ ಪ್ರಭೋ ಶೀಘ್ರ ಚಲೀಲಾ ಕಾನಿದೆ ಆಚಾರ್ಯ ಪಶ್ಚಾತ್ ಚಲೀಲಾ. ಶ್ರೀ ಚೈತನ್ಯ ಮಹಾಪ್ರಭುಗಳ ಮೇಲೆ ಯಾವ ಪ್ರಭಾವ ಆಗಲಿಲ್ಲ. ಅವರು ಅತ್ಯಂತ ಶೀಘ್ರವಾಗಿ ತೆರಳಿದರು. ಅದ್ವೈತಾಚಾರ್ಯರು ಅಳುತ್ತಾ ಅವರನ್ನು ಹಿಂಬಾಲಿಸಿದರು. ನೋಡಿ, ಎಂತ ನಮ್ಗೆ ಆದ್ರೆ ಪ್ರಭಾವ ಬೀಳ್ತದೆ. ತಾಯಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಬೇಗ ನೀವು ಟೆಸ್ಟ್ ಮಾಡಿ. ಹೇಗೆಂದ್ರೆ ನಿಮ್ಮ ಮಗ ಇದ್ರೆ ಒಂದು ದಿವಸ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ತುಂಬಾ ಕಷ್ಟ ಇರುವಂತದ್ದು. ಆದ್ರೆ ಚೈತನ್ಯ ಮಹಾಪ್ರಭುಗೆ ಯಾವ ಪ್ರಭಾವ ಬೀಳಲಿಲ್ಲ. ಆದ್ರೆ ಅದ್ವೈತಾಚಾರ್ಯರು ಅಳುತ್ತಾ ಹಿಂಬಾಲಿಸಿದರು, ಅವರಿಗೆ ಪ್ರಭಾವ ಬೀಳ್ತು. ಭಾವಾರ್ಥ.
ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರಾಪಂಚಿಕ ಸೆಳೆತದಿಂದ ಬಾಧಿತರಾಗದೆ ಪ್ರಭುಗಳ ಸೇವೆಯಲ್ಲಿ ಸ್ಥಿರವಾಗಿ ನಿಲ್ಲುವುದೇ ನಿರಪೇಕ್ಷತೆ ಎಂದು ವಿವರಿಸಿದರು. ನೋಡಿ, ಅಂದ್ರೆ ನಾವು ಸೆಂಟಿ ಆಗಬಾರ್ದಂತೆ. ಯಾವುದಕ್ಕೆ ಸೆಂಟಿ ಆಗಬಾರ್ದು? ಫ್ಯಾಮಿಲಿ, ಸೋ ಕಾಲ್ಡ್ ಫ್ಯಾಮಿಲಿ ರಿಲೇಷನ್ಗೆ. ಇದು ಯಾರು ಹೇಳುವಂಥದ್ದು? ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಮತ್ತೆ ಎಂತ ಮಾಡ್ಬೇಕು ನಾವು? ಪ್ರಾಪಂಚಿಕ ಸೆಳೆತದಿಂದ ಬಾಧಿತರಾಗದೆ ಪ್ರಭುಗಳ ಸೇವೆಯಲ್ಲಿ ಸ್ಥಿರವಾಗಿ ನಿಲ್ಲುವುದೇ ನಿರಪೇಕ್ಷತೆ ಎಂದು ವಿವರಿಸಿದರು. ಅದ್ವೈತಾಚಾರ್ಯರ ಮನೆಯಲ್ಲಿ ನಡೆದ ಅಕ್ರಂದನದ ಗಲಿಬಿಯತ್ತ ಶ್ರೀ ಚೈತನ್ಯ ಮಹಾಪ್ರಭುಗಳು ವಿಶೇಷ ಗಮನವನ್ನೀಯಲಿಲ್ಲ. ಅವರು ಅದಕ್ಕೆ ವಿಶೇಷ ಗಮನ ಕೊಡಲಿಲ್ಲ. ಯಾಕೆಂದ್ರೆ ಟೇಕಿಂಗ್ ಸನ್ಯಾಸ ಈಸ್ ದಿ ಹೈಯರ್ ಕಾಸ್, ಫಾರ್ ಹೈಯರ್ ಕಾಸ್. ಸನ್ಯಾಸ ತಗೊಂಡ ಮೇಲೆ ತಾಯಿ ಕೂಗ್ತಾರೆ, ಹೆಂಡತಿ ಕೂಗ್ತಾರೆ, ಇದೆಲ್ಲ ಇಲ್ಲ. ಹೈಯರ್ ಕಾಸ್ಗೆ ನಾವು ಮಾಡುವಂತ ತಗೊಳ್ಳುವಂತ. ಹಾಗೆ ಇಲ್ಲಿ ಚೈತನ್ಯ ಮಹಾಪ್ರಭು ಅವರಿಗೆ ವಿಶೇಷ ಗಮನವನ್ನೀಯಲಿಲ್ಲ. ಅದನ್ನು ಅವರು ಜಗನ್ನಾಥಪುರಿಗೆ ತೆರಳುವಾಗ ಕೇಳಿಸಿಕೊಂಡರು. ಸಾಂಸಾರಿಕ ನೀತಿ ಶಾಸ್ತ್ರಜ್ಞರು ಶ್ರೀ ಚೈತನ್ಯ ಮಹಾಪ್ರಭುಗಳು ಕಠೋರವಾಗಿ ವರ್ತಿಸಿದ್ದಾರೆ ಎಂದು ಅಪೇಕ್ಷಿಸಬಹುದು. ಯಾರು? ಸಾಂಸಾರಿಕ ನೀತಿ ಶಾಸ್ತ್ರಜ್ಞರು ಹೇಳ್ಬೋದು ಚೈತನ್ಯ ಮಹಾಪ್ರಭು ತುಂಬಾ ಕಠೋರವಾಗಿ ಇದ್ರು, ಇಲ್ಲ, ಅಪೇಕ್ಷಿಸಬಹುದು. ಆದರೆ ಪ್ರಭುಗಳು ಇಂಥ ಟೀಕೆಗೆ ಕಿವಿ ಕೊಡಲಿಲ್ಲ. ಟೀಕಿಸುವವರು ಟೀಕಿಸಲಿ, ವಿ ಡೋಂಟ್ ಕೇರ್. ಟೀಕಿಸುವವರು ನಿಂದನೆ ಮಾಡುವವರು ಮಾಡಲಿ. ಆದರೆ ಚೈತನ್ಯ ಮಹಾಪ್ರಭು ಮಾಡಿದ್ದು ಸನ್ಯಾಸ ತಗೊಂಡದು ಇದು ಹೈಯರ್ ಕಾಸ್. ಅವರು ಒಂದು ವೇಳೆ ಸನ್ಯಾಸ ತಗೊಂಡಿದ್ರೆ ನಮ್ಮ ಗತಿ ಅಂತ ಆಗ್ತಿತ್ತು. ಪೃಥ್ವಿ ತ್ಯಾಜ್ಯ ನಗರದಿ ಗ್ರಾಮ್ ಅವರು ಸ್ಟಾರ್ಟ್ ಮಾಡಿದ್ರು ಇನ್ನು ಭಾರತದಲ್ಲಿ. ಪ್ರಭುಪಾದ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಸನ್ಯಾಸ ತಗೊಂಡ ವಿಷಯ ಅಂತ ಅಂದ್ರೆ ಪತಿತರನ್ನು ಉದ್ಧಾರ ಮಾಡ್ಲಿಕ್ಕೆ. ಪತಿತರನ್ನು ಉದ್ಧಾರ ಮಾಡಿದ ಚೈತನ್ಯ ಮಹಾಪ್ರಭು. ಹಾಗಾಗಿ ಜನರು ಟೀಕೆ ಮಾಡಲಿ, ಅವರು ತಾಯಿ ಅಲ್ಲಿ ಕೂಗ್ತಾ ಇದ್ರು, ಅವ್ರು ಸೀದಾ ಬಂದ್ರು, ಜನರು ಟೀಕೆ ಮಾಡ್ತಾರೆ, ಮಾಡ್ಲಿ ಅಪ್ಪ. ಚೈತನ್ಯ ಮಹಾಪ್ರಭು ಕಿವಿ ಕೊಡ್ಲಿಲ್ಲ ಅದಕ್ಕೆ, ಟೀಕೆಗೆ. ಕೃಷ್ಣ ಪ್ರಜ್ಞೆಯ ಚಳವಳಿಯ ವಿಶ್ವ ಗುರುಗಳಾದ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಪೂರ್ಣ ಆಸಕ್ತನಾದವನು ಸಾಂಸಾರಿಕ ಸೆಳೆತದಿಂದ ಬಂಧಿತನಾಗಬಾರದೆಂದು ಪ್ರತ್ಯಕ್ಷವಾಗಿ ತೋರಿಸಿದರು. ಯದ್ಯದ್ ಆಚರಿಶೇಷ ತತ್ತದೇವದವರು ಜನ ಸಯತ್ ಪ್ರಮಾಣ ಗುರುತೆ ಲೋಕಸ್ತತ್ವವನ್ನು ಮಾಡ್ತಾರೆ. ಅಂದ್ರೆ ನಾವು ಎಕ್ಸಾಂಪಲ್ ಆಗ್ಬೇಕಂತ ಆ ಎಕ್ಸಾಂಪಲ್ ಆಗಿ ಚೈತನ್ಯ ಮಹಾಪ್ರಭು ತೋರಿಸಿಕೊಟ್ರು. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಪೂರ್ಣ ಆಸಕ್ತನಾಗಿದ್ದಾನೆ ಅವ ಸಂಸಾರದ ಸೆಳೆತದಿಂದ ಬಂಧಿತನಾಗಬಾರ್ದು. ಇದನ್ನು ತೋರಿಸಿಕೊಟ್ಟಿದೆ ಚೈತನ್ಯ ಮಹಾಪ್ರಭು. ಒಳ್ಳೆಯ ಮಾರ್ಗವೆಂದರೆ ಪ್ರಭುಗಳ ಸೇವೆಯಲ್ಲಿ ನಿರತರಾಗಿ ಭೌತಿಕ ಚಿಂತನೆಯತ್ತ ಕಠಿಣವಾಗಿ ವರ್ತಿಸುವುದು. ಬಾಹ್ಯಾಚಾರದಲ್ಲಿ ಎಲ್ಲರೂ ಸಾಂಸಾರಿಕ ವಿಷಯದಲ್ಲಿ ಆಸಕ್ತರಾಗಿರುತ್ತಾರೆ. ಸಾಂಸಾರಿಕ ವಿಷಯದಲ್ಲಿ ಎಲ್ಲರೂ ಆಸಕ್ತವಾಗಿರ್ತಾರೆ. ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಅದೇ. ಯಾರು ಇಂಥ ವಿಷಯದಲ್ಲಿ ಆಸಕ್ತರಾಗಿರುತ್ತಾರೋ, ಯಾರು ಇಂಥ ವಿಷಯದಲ್ಲಿ ತೊಡಗಿಕೊಂಡಿರುತ್ತಾರೋ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಸಾಧಿಸಲಾರರು. ಯಾರಿಗೆ ಸಾಂಸಾರಿಕ ವಿಷಯದಲ್ಲಿ ಜಾಸ್ತಿ ಆಸಕ್ತಿ ಉಂಟು ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗೋದಿಲ್ಲ ಅಂತ. ಆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗಬೇಕಿದ್ರೆ ನಾವು ಎಂತ ಮಾಡಬೇಕು? ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ಆಸ್ ಎ ಡ್ಯೂಟಿ ನಾವು ಮಾಡಬೇಕು ಸಂಸಾರಿಕ. ಆದ್ರೆ ಟೋಟಲಿ ಕೃಷ್ಣನಲ್ಲಿ ಅಬ್ಸರ್ವ್ ಆಗಬೇಕು, ಅದನ್ನು ಬಿಡುವುದಲ್ಲ. ಈಗ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಮ್ಮೆ ಎಂತ ಆಯ್ತಂದ್ರೆ, ಪ್ರಭುಪಾದ ಒಂದು ಡಿವೋಟಿ ಡಿಸೈಪಲ್, ಪ್ರಭುಪಾದ ಪ್ಲೇಸ್ ಎಕ್ಸಾಕ್ಟ್ ನಮ್ಗೆ ನೆನಪಿಲ್ಲ, ಒಂದು ಕಡೆ ಇದ್ರು, ಅಲ್ಲಿಗೆ ಅವ ಬಂದ. ಪ್ರಭುಪಾದ ಅಡ್ಡ ಬೇಕ. ಪ್ರಭುಪಾದ ಕೇಳಿದ್ರು, ವೆರಿ ರೀಸೆಂಟ್ಲಿ ಯು ಗಾಟ್ ಮ್ಯಾರಿಡ್. ಯಾಕೆಂದ್ರೆ ಪ್ರಭುಪಾದ ಯಾವನೊಂದು ಮದುವೆ ಎಲ್ಲ ಮಾಡಿಸಿದ್ರು. ವೆರ್ ಇಸ್ ಯುವರ್ ವೈಫ್? ವೈಫ್ ಇಸ್ ದೇರ್, ಬೇರೆ ಕಡೆ. ಪ್ರಭುಪಾದ ಫಸ್ಟ್ ಡ್ಯೂಟಿ ಯು ಗೋ ಬಿ ವಿತ್ ಯುವರ್ ವೈಫ್. ಇಮಿಡಿಯೇಟ್ ಪ್ರಭುಪಾದ ಕಳಿಸಿದ್ರು ಅಲ್ಲಿಗೆ. ಇದರ ಅರ್ಥ ಎಂತ? ಅದನ್ನು ಕೂಡ ಮಾಡ್ಬೇಕು, ಆದ್ರೆ ಆಸ್ ಎ ಡ್ಯೂಟಿ ನಾವು ಮಾಡ್ಬೇಕು. ಆಸ್ ಎ ಡ್ಯೂಟಿ ಮಾಡ್ಬೇಕು. ಅದನ್ನು ನಿಲ್ಲಿಸ್ಲಿಕ್ಕೆ ಪ್ರಭುಪಾದ, ಯಾಕಂದ್ರೆ ಪ್ರಭುಪಾದ ಕೂಡ ಗೃಹಸ್ಥ. ಪ್ರಭುಪಾದ 54 ವರ್ಷ ತನಕ ಗೃಹಸ್ಥ ಫ್ಯಾಮಿಲಿ ಮಾಡಿ, ಮತ್ತೆ ಅವನ ಮಗ ಅವರಿಗೆ 29 ವರ್ಷ ಆಗುವಾಗ, ಆಕ್ಚುಲಿ 25 ವರ್ಷ ಆದ್ಮೇಲೆ ಮಗನಿಗೆ ಜವಾಬ್ದಾರಿ ಕೊಟ್ಟು ಹೆಂಡತಿ ಕೊಟ್ಟು ಬರ್ಬೋದು ವಾನಪ್ರಸ್ಥ. ಮತ್ತೆ ಅದೇ 9 ವರ್ಷ ವಾನಪ್ರಸ್ಥ ಇದ್ರು, 59 ತನಕ. 59 ಸನ್ಯಾಸ ತಗೊಂಡು
ಅಟ್ ದ ಏಜ್ ಆಫ್ 64. 64 ವರ್ಷದಲ್ಲಿ ಪ್ರಭುಪಾದ ಸನ್ಯಾಸ ತಗೊಂಡ್ರು. ಹಾಗಾಗಿ ಪ್ರಭುಪಾದ ಕೂಡ ಗೃಹಸ್ಥ ಆಗಿದೆ. ಪ್ರಭುಪಾದ ಕೂಡ ಗೃಹಸ್ಥ. ಹಾಗಾಗಿ ಆದ್ರೆ ಯುಟಿಲಿಟಿ ಇಸ್ ದ ಪ್ರಿನ್ಸಿಪಲ್. ಯುಟಿಲಿಟಿ ಪ್ರಿನ್ಸಿಪಲ್ ಅಂದ್ರೆ ಎಷ್ಟು ನಮ್ದು ಕೆಲಸ ಉಂಟು ಅಷ್ಟನ್ನೇ ಮಾಡುವಂತ. ಓವರ್ ಆದ್ರೆ ಒಳ್ಳೇದಲ್ಲ. ಅದನ್ನು ಪ್ರಭು ನೋಡಿ, ಎಲ್ಲರೂ ಸಾಂಸಾರಿಕ ವಿಷಯದಲ್ಲಿ ಆಸಕ್ತ, ಯಾರು ಇಂಥ ವಿಷಯಗಳಲ್ಲಿ ತೊಡಗಿಕೊಂಡಿರುತ್ತಾರೋ ಅವರು ಕೃಷ್ಣ ಬಗ್ಗೆ ಪ್ರಜ್ಞೆಯನ್ನು ಸಾಧಿಸಲ್ಲ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಂಡವರು ಪ್ರಭುಗಳ ಸೇವೆಯನ್ನು ವಿರೋಧಿಸುವ ಭೌತಿಕ ಪ್ರಪಂಚದ ನೀತಿ ಎಂದು ಕರೆಸಿಕೊಳ್ಳಲ್ಪಡುವ ನೀತಿಯತ್ತ ಯಾವ ಕಾಳಜಿಯನ್ನು ವಹಿಸಬಾರದು. ಯಾಕೆಂದ್ರೆ ನಾವು ಈ ಭೌತಿಕದ ರೂಲ್ಸ್ ರೆಗ್ಯುಲೇಷನ್ ಅದು ಬೇರೆ, ಅದು ಕೃಷ್ಣ ಪ್ರಜ್ಞೆಯವನಿಗೆ ಅಪ್ಲೈ ಆಗುವುದಿಲ್ಲ. ಈಗ ಜನರು ನಿಂದಿಸ್ಲಿ ಅಪ್ಪ, ನಮ್ಗೆ ಎಂತ ಆಗ್ಲಿಕ್ಕೆ ಉಂಟು ಅದರಲ್ಲಿ. ನಿಂದಿಸ್ತಾ ಇರ್ತಾರೆ. ನಾವು ಬಂದದ್ದು ಎಂತಂದ್ರೆ ಚೈತನ್ಯ ಮಹಾಪ್ರಭು ಮೂವ್ಮೆಂಟ್ಗೆ ಜಾಯಿನ್ ಆಗ್ಲಿಕ್ಕೆ, ಪ್ರಭುಪಾದಿಗೆ ಸಹಾಯ ಮಾಡ್ಲಿಕ್ಕೆ. ನಾವು ನಮ್ಮ ಕೆಲಸ ಮಾಡುವ. ಜನರು ಹೇಳುವುದು ಜನರ ಕೆಲಸ, ಅವ್ರು ಹೇಳ್ತಾ ಇರ್ಲಿ, ನಾವು ನಮ್ಮ ಕೆಲಸ ಮಾಡ್ತಾ ಹೋಗುವ. ಎಸ್, ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರತ್ಯಕ್ಷವಾಗಿ ತೋರಿಸಿದಂತೆ ನಿರಪೇಕ್ಷಕರಾಗದೆ ಯಾರು ಸರಿಯಾಗಿ ಕೃಷ್ಣ ಪ್ರಜ್ಞೆಯನ್ನು ನಿಷ್ಠೆಗೊಳಿಸಲಾರರು. ಎಸ್ ಎಸ್ ವಿತೌಟ್ ಬೀಯಿಂಗ್ ನ್ಯೂಟ್ರಲ್. ಶ್ಲೋಕ 513. ಕತ ದೂರಾಗಿಯ ಪ್ರಭು ಕಾರ್ಯೋದಾಹತ ಆಚಾರ್ಯ ಪ್ರಬೋಧಿಕ ಹೇ ಕಿಚ್ಚು ಮಿಷ್ಟಭಾತ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಹಿಂಬಾಲಿಸಿ ಸ್ವಲ್ಪ ದೂರ ಹೋದ ಮೇಲೆ ಪ್ರಭುಗಳು ಅವರಿಗೆ ಕೈ ಜೋಡಿಸಿ ಭಿನ್ನವಿಸಿದರು. ಪ್ರಭುಗಳು ಕೆಳಗಿನಂತೆ ಮೃದು ಮಾತುಗಳನ್ನು ಹೇಳಿದರು. ಎಸ್, ಚೈತನ್ಯ ಮಹಾಪ್ರಭುಗೆ ಮೃದು ಮಾತು ಹೇಳ್ತಾರೆ ಎಂದು ನೋಡುವ. 214. ಜನನಿ ಪ್ರಬೋಧಿಕರ ಭಕ್ತ ಸಮಾಧಾನ ತುಮಿ ವ್ಯಾಘ್ರ ಕರೋ ನಾರಾಹಿ ಬೇ ಪ್ರಾಣ. ಶ್ರೀಧರ್ಮಾವು ಹೇಳಿದರು, ದಯವಿಟ್ಟು ಭಕ್ತರನ್ನು ಮತ್ತು ನಮ್ಮ ತಾಯಿಯನ್ನು ಸಮಾಧಾನ ಮಾಡಿರಿ. ನೀವೇ ಉದ್ವೇಗಗೊಂಡರೆ ಯಾರು ಬದುಕಿ ಉಳಿಯಲಾರರು. ಎಸ್, ಯಾರಿಗೆ ಹೇಳುವಂಥದ್ದು ಇದು? ನಮ್ಮ ಚೈತನ್ಯಮಾವು ಹೇಳುವಂಥದ್ದು. ಭಕ್ತರನ್ನು ಮತ್ತು ನಮ್ಮ ತಾಯಿಯನ್ನು ಅದ್ವೈತಾಚಾರ್ಯ ಹತ್ರ ಹೇಳುವಂಥದ್ದು, ಸಮಾಧಾನ ಮಾಡಿರಿ. ಈ ಶ್ಲೋಕ 215. ಏತ ಬಾಲಿ ಪ್ರಭು ತಾನ್ರೆ ಕಾರಿ ಆಲಿಂಗನ ನಿವೃತ್ತಿಗರಿಯ ಕೈಲ ಸ್ವಚ್ಛಂದ ಗಮನ. ಇದನ್ನು ಹೇಳುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯರನ್ನು ಆಲಂಗಿಸಿ ಅವರು ತಮ್ಮನ್ನು ಹಿಂಬಾಲಿಸದಂತೆ ತಡೆದರು. ಆಮೇಲೆ ಅವರು ಯಾವ ಆತುರತೆ ಇಲ್ಲದೆ ಜಗನ್ನಾಥಪುರಿಗೆ ಹೊರಟ. ಚೈತನ್ಯ ಮಹಾಪ್ರಭು ಅದ್ವೈತಾಚಾರ್ಯರಿಗೆ ಇದನ್ನು ಹೇಳಿ ಆಲಂಗಿಸ್ತಾರೆ. ಮತ್ತೆ ಅವ್ರು ಜಗನ್ನಾಥಪುರಿ ಚೈತನ್ಯ ಹೋಗ್ತಾರೆ. ಎಸ್, ಹರೇ ಕೃಷ್ಣ. 216. ಗಂಗಾ ತೀರೆ ತೀರೆ ಪ್ರಭುಚಾರಿ ಜನ ಸಾತೆ ನೀಲಾದ್ರಿ ಚಲೀಲಾ ಪ್ರಭು ಛತ್ರ ಭೋಗಪತೆ. ಆ 4 ಜನರೊಡನೆ ಪ್ರಭುಗಳು ಛತ್ರಭೋಗದ ಹಾದಿ ಮೇಲೆ ಗಂಗಾ ನದಿ ದಂಡೆ ಗುಂಟ ನೀಲಾದ್ರಿ ಜಗನ್ನಾಥಪುರಿಗೆ ಹೋದರು. ಎಸ್, ಜಗನ್ನಾಥಪುರಿ ಬರ್ತಾರೆ. ಭಾವಾರ್ಥ: ಪೂರ್ವ ರೈಲ್ವೆಯ ದಕ್ಷಿಣ ವಿಭಾಗದಲ್ಲಿ 24 ಪರಗಣ ಜಿಲ್ಲೆಯಲ್ಲಿ ಮಗ್ರಹಾತ ಅನ್ನುವ ರೈಲ್ವೆ ನಿಲ್ದಾಣ ಇದೆ. ಆ ನಿಲ್ದಾಣದ ಆಗ್ನೇಯ ದಿಕ್ಕಿನತ್ತ ಸುಮಾರು 14 ಮೈಲುಗಳಷ್ಟು ದೂರ ಹೋದರೆ ಜಯನಗರವೆಂಬ ರೈಲ್ವೆ ನಿಲ್ದಾಣವಿದೆ. ಈ ನಿಲ್ದಾಣದ 6 ಮೈಲ್ ದಕ್ಷಿಣದಲ್ಲಿ ಛತ್ರಭೋಗವೆಂಬ ಗ್ರಾಮವಿದೆ. ಕೆಲವು ಕಾಲ ಇದನ್ನು ಕಾಡಿ ಎಂದು ಕರೆಯುತ್ತಿದ್ದರು. ಈ ಗ್ರಾಮದಲ್ಲಿ ವೈಜೂರ್ಕನಾಥ್ ಅನ್ನುವ ಶಿವನ ವಿಗ್ರಹವಿದೆ. ವೈಜೂರ್ಕನಾಥ್ ಅನ್ನುವ ಶಿವ ವಿಗ್ರಹ ಇದೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಮಾರ್ಚ್ ಏಪ್ರಿಲ್ ಇಲ್ಲಿ ಉತ್ಸವ ನಡೆಯುತ್ತದೆ. ಈ ಉತ್ಸವವನ್ನು ನಂದಮೇಳ ಎಂದು ಕರೆಯುತ್ತಾರೆ.
ಸದ್ಯ ಗಂಗಾ ನದಿಯಲ್ಲಿ ಹರಿಯುವುದಿಲ್ಲ. ಇದೇ ರೈಲು ಮಾರ್ಗದಲ್ಲಿ ಬಾರು ಇಪುರವೆಂಬ ಇನ್ನೊಂದು ನಿಲ್ದಾಣವಿದೆ. ಇದರ ಸಮೀಪಕ್ಕೆ ಅತಿಸಾರ ಅನ್ನುವ ಇನ್ನೊಂದು ರೈಲು ನಿಲ್ದಾಣವಿದೆ. ಮೊದಲು ಈ ಹಳ್ಳಿಯು ಗಂಗಾ ನದಿಯ ದಂಡೆಗಿತ್ತು. ಇಲ್ಲಿಂದ ಪಾಣಿಹಟ್ಟಿ ಅನ್ನುವ ಹಳ್ಳಿಗೆ ಹೋಗಬಹುದು. ಇಲ್ಲಿಂದ ಕಲ್ಕತ್ತಾದ ಉತ್ತರಕ್ಕೆ ಇರುವ ವರಹ ನಗರಕ್ಕೆ ಹೋಗಬಹುದು. ಆ ಕಾಲದಲ್ಲಿ ಗಂಗಾ ನದಿಯು ಕಲ್ಕತ್ತಾದ ದಕ್ಷಿಣಕ್ಕೆ ಕಾಳಿಘಾಟದ ಮೂಲಕ ಹರಿಯುತ್ತಿತ್ತು. ಇಂದಿಗೂ ಇದನ್ನು ಆದಿಗಂಗಾ ಎಂದು ಕರೆಯುತ್ತಾರೆ. ಬಾರು ಇಪುರದಿಂದ ಗಂಗಾ ನದಿ ಶಾಖೆಯಾಗಿ ಒಂದು ಶಾಖೆ ಮಥುರಾಪುರ ಪೊಲೀಸ್ ಠಾಣೆಯ ಸಮೀಪದಲ್ಲಿ ಇರುವ ಡೈಮಂಡ್ ಬಂದರಿನ ಮೇಲಿಂದ ಹರಿಯುತ್ತಾಳೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಗೆ ಹೋಗುವಾಗ ಈ ಸ್ಥಳದಲ್ಲಿ ಹಾದು ಹೋದರೆಂದು ಗಮನಿಸಬೇಕಾದ ವಿಷಯ. ಈ ಎಲ್ಲ ಜಾಗದಲ್ಲಿ ಚೈತನ್ಯ ಮಹಾಪ್ರಭು ಹೋಗ್ತಾರೆ. ಶ್ಲೋಕ 217. ಚೈತನ್ಯ ಮಂಗಳೇ ಪ್ರಭುರ ನೀಲಾದ್ರಿ ಗಮನ ವಿಸ್ತಾರಿ ವರ್ಣೀಯ ಚೇನ ದಾಸ ವೃಂದಾವನದಾಸ್ ಠಾಕೂರರು ತಮ್ಮ ಚೈತನ್ಯ ಮಂಗಳ ಚೈತನ್ಯ ಭಾಗವತ ಅನ್ನುವ ಗ್ರಂಥದಲ್ಲಿ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥನ ಪುರಿಗೆ ಬಂದನ್ನು ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಚೈತನ್ಯ ಮಂಗಳದಲ್ಲಿ ವಿಸ್ತಾರವಾಗಿ ಹೇಳಿದಾರಂತೆ. ಯಾರು? ಕೃಷ್ಣನಾಥ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ. ಭಾವಾರ್ಥ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಅವರು ಹೇಳುತ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂಗಾಲದಲ್ಲಿ ಹಾದು ಹೋಗುವಾಗ ಅವರು ಅತಿಸಾರ ಗ್ರಾಮ, ವರಹ ಗ್ರಾಮ ಮತ್ತು ಛತ್ರಭೋಗದ ಮೇಲಿಂದ ಹಾದು ಹೋದರು. ಈ ಜಾಗದಲ್ಲಿ ಹೋದ್ರಂತೆ. ಅವರು ಪ್ರಯಾಗ್ ಘಾಟ್, ಸುವರ್ಣರೇಖಾ, ರೆಮುನಾ, ಯಜಾಪುರ ಇಲ್ಲಿ ಅವರು ವೈತರಣೆ ನದಿಯ ಮೇಲಿನ ದಶಾಶ್ವಮೇಧ ಘಾಟಿನಲ್ಲಿ ಸ್ನಾನ ಮಾಡಿದರು. ಮಹಾನದಿ ಹರಿಯುವ ಕಟಕ, ಬಿಂದು ಸರೋವರವಿರುವ ಭುವನೇಶ್ವರ, ಕಮಲಾಪುರ ಮತ್ತು ಅರ್ಥನಾಲ ಮೇಲಿನಿಂದ ಹಾದು ಹೋದರು. ಹೀಗೆ ಅವರು ಈ ಸ್ಥಳಗಳ ಮೇಲಿನಿಂದ ಮತ್ತು ಬೇರೆ ಸ್ಥಳಗಳ ಮೇಲಿನಿಂದ ಹಾಯ್ದು ಜಗನ್ನಾಥಪುರಿಯನ್ನು ತಲುಪಿದರು. ಅವರು ಹೋದ ರೂಟು ಚೇತನ್ ಮಹಾಪ್ರಭು. ಶ್ಲೋಕ 218. ಅದ್ವೈತ ಗೃಹೇ ಪ್ರಾಪುರ ವಿಲಾಸ ಸುನಿಯೇ ಜಾನ ಅಚಿರೇ ಮಿಲಿಯ ತಾನ್ರೆ ಕೃಷ್ಣ ಪ್ರೇಮ ದಾನ. ಪ್ರಭುಗಳು ಅದ್ವೈತ ಆಚಾರ್ಯರ ಮನೆಯಲ್ಲಿ ನಡೆಸಿದ ಕಾರ್ಯಚಟುವಟಿಕೆಗಳನ್ನು ಯಾರಾದರೂ ಕೇಳಿದರೆ ಅವರು ಖಂಡಿತ ಶೀಘ್ರದಲ್ಲಿ ಕೃಷ್ಣ ಪ್ರೇಮ ಸಂಪತ್ತನ್ನು ಸಂಪಾದಿಸಬಹುದು. ನೀವೆಲ್ಲ ಕೇಳಿದಿರಿ, ಅದ್ವೈತ ಆಚಾರ್ಯರ ಮನೆಯಲ್ಲಿ ಆದ ಈ ಘಟನೆ. ಕೃಷ್ಣ ಪ್ರೇಮ ಸಿಗ್ತದೆ. 219. ಶ್ರೀರೂಪ ರಘುನಾಥ ಪದೆಯರ ಆಸ ಚೈತನ್ಯ ಚರಿತಾಮೃತ ಕಹೇ ಕೃಷ್ಣದಾಸ. ಶ್ರೀ ರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಹಾಗೆ ಕೃಷ್ಣದಾಸ ಕವಿರಾಜ್ ಅಂತ ಹೇಳುವಂಥದ್ದು ಲಾಸ್ಟಿಗೆ ರೂಪ ರಘುನಾಥ ಅವರ ಪಾದಕ್ಕೆ ಅಡ್ಡ ಬೀಳ್ತಾ ಇದ್ದೇನೆ. ಶ್ರೀ ಚೈತನ್ಯ ಚರಿತಾಮೃತದ ಮಧ್ಯಲೀಲೆಯ ಶ್ರೀ ಚೈತನ್ಯ ಮಹಾಪ್ರಭುಗಳ ಅದ್ವೈತ ಆಚಾರ್ಯರ ಮನೆಯಲ್ಲಿ ವಾಸ ಮಾಡಿದ್ದು ಎನ್ನುವ 3ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯಿತು. ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗುವ. ಹರೇ ಕೃಷ್ಣ. ನೆಕ್ಸ್ಟ್ ಅಧ್ಯಾಯ ನೆಕ್ಟರ್. ಇದು ಚೈತನ್ಯ ಚರಿತಾಮೃತ. ಚೈತನ್ಯ ಚರಿತಾಮೃತ ಇಸ್ ನೆಕ್ಟರ್, ಅಮೃತ. ಓಹೋ, ಒಂದು ನಿಮಿಷ, 4ನೇ ಅಧ್ಯಾಯಕ್ಕೆ ಹೋಗುವ. ಕೃಷ್ಣ ಚೈತನ್ಯ ಅಧ್ಯಾಯ 4, 4ನೇ ಅಧ್ಯಾಯ. ಕೃಷ್ಣ ಚೈತನ್ಯ. ಯಾರಾದರೂ ಓದುವರಿದ್ರೆ ಹ್ಯಾಂಡ್ ಮಾಡಿ, ಅವಕಾಶ ಉಂಟು ಓದಲಿಕ್ಕೆ.
ಎಸ್, ಗೀತಾ ರಾಜು. ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಓದಿ. ಅಧ್ಯಾಯ 4, ಶ್ರೀ ಮಾಧವೇಂದ್ರ ಪುರಿಯವರ ಭಕ್ತಿ ಸೇವೆ. ಶ್ರೀಲ ಭಕ್ತಿ ವಿನೋದ ಠಾಕೂರ್ ವಿರಚಿತ ಅಮೃತ ಪ್ರವಾಹ ಭಾಷ್ಯ ಎನ್ನುವ ಕೃತಿಯಲ್ಲಿ ಪ್ರಸ್ತುತ 4ನೇ ಅಧ್ಯಾಯದ ಸಾರಾಂಶವನ್ನು ನೀಡಿರುವುದು ಹೀಗಿದೆ. ಛತ್ರ ಭೋಗದ ಮಾರ್ಗ ಹಿಡಿದು ನಡೆಯುತ್ತಾ ವೃದ್ಧ ಮಂತ್ರೇಶ್ವರಕ್ಕೆ ಬಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಒರಿಸ್ಸಾ ರಾಜ್ಯದ ಗಡಿಯನ್ನು ತಲುಪಿದರು. ಪ್ರಯಾಣದ ಕಾಲದಲ್ಲಿ ನಾಮ ಜಪ ಮಾಡುತ್ತಾ ಹಾಗೂ ಬೇರೆ ಬೇರೆ ಗ್ರಾಮಗಳಲ್ಲಿ ಭಿಕ್ಷೆ ಬೇಡುತ್ತಾ ಪ್ರಭುವರ್ಯರು ಲೋಕೋತ್ತರ ಆನಂದವನ್ನು ಅನುಭವಿಸಿದರು. ಹೀಗೆಯೇ ಪಯಣಿಸುತ್ತಾ ಅವರು ಗೋಪಿನಾಥನ ಮೂರ್ತಿ ಇರುವ ಪ್ರಖ್ಯಾತ ರೇಮುಣಾ ಗ್ರಾಮವನ್ನು ತಲುಪಿದರು. ಇಲ್ಲಿ ಪ್ರಭುವರ್ಯರು ಮಾಧವೇಂದ್ರ ಪುರಿಯವರ ಕಥೆಯನ್ನು ತಾವು ತಮ್ಮ ಗುರು ಈಶ್ವರ ಪುರಿಯವರ ಬಾಯಿಯಿಂದ ಕೇಳಿದಂತೆ ನಿರೂಪಿಸಿದರು. ಆ ಕಥೆ ಹೀಗಿದೆ. ಗೋವರ್ಧನದಲ್ಲಿರುತ್ತಾ ಒಂದು ದಿನ ರಾತ್ರಿ ಮಾಧವೇಂದ್ರ ಪುರಿಯವರಿಗೆ ಕನಸಾಯಿತು. ಗೋಪಾಲನ ಮೂರ್ತಿಯು ಕಾಡಿನಲ್ಲಿರುವ ಹಾಗೆ ಆ ಕನಸು. ಮರುದಿನ ಬೆಳಿಗ್ಗೆ ಪುರಿಯವರು ತಮ್ಮ ಆಸುಪಾಸಿನ ಸ್ನೇಹಿತರನ್ನೆಲ್ಲ ಆಹ್ವಾನಿಸಿ ಸ್ವಪ್ನದ ವಿಷಯವನ್ನು ಹೇಳಿದರು. ಗೋಪಾಲನ ಮೂರ್ತಿಯನ್ನು ಕಾಡಿನಿಂದ ಬಿಡಿಸಿ ಊರಿಗೆ ತರಲು ನೆರವಾಗುವಂತೆ ಆ ಮಿತ್ರರನ್ನು ಕೇಳಿಕೊಂಡರು. ತರುವಾಯ ಪುರಿಯವರು ಗೋಪಾಲನ ವಿಗ್ರಹವನ್ನು ವೈಭವಯುತವಾಗಿ ಗೋವರ್ಧನಗಿರಿಯ ಮೇಲೆ ಪ್ರತಿಷ್ಠಾಪಿಸಿದರು. ಗೋಪಾಲ ದೇವರಿಗೆ ಪೂಜೆ ಪುರಸ್ಕಾರಗಳಾದವು. ಅನ್ನಕೂಟ ಎನ್ನುವ ಹಬ್ಬವು ನಡೆಯಿತು. ಈ ಹಬ್ಬದ ವಿಚಾರ ಜನರಿಗೆ ತಿಳಿದಿತ್ತಾದ ಕಾರಣ ಸುತ್ತಮುತ್ತಲ ಗ್ರಾಮಗಳ ಜನ ಬಂದು ಕೂಟದಲ್ಲಿ ಪಾಲ್ಗೊಂಡರು. ಹೀಗಿರುತ್ತಾ ಒಂದು ದಿನ ಗೋಪಾಲ ದೇವರು ಪುನಃ ಮಾಧವೇಂದ್ರ ಪುರಿಯವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಮಾಧವೇಂದ್ರರು ಜಗನ್ನಾಥಪುರಿಗೆ ಹೋಗಬೇಕಂತಲೂ ಅಲ್ಲಿ ಶ್ರೀಗಂಧ ಚೂರ್ಣವನ್ನು ಸಂಪಾದಿಸಿ ತಂದು ಇಲ್ಲಿನ ವಿಗ್ರಹದ ಮೈಗೆ ಲೇಪಿಸಬೇಕಂತಲೂ ಹೇಳಿದನು. ಆ ಆಜ್ಞೆ ಬಂದದ್ದೇ ಮಾಧವೇಂದ್ರ ಪುರಿಯವರು ಕೂಡಲೇ ಒರಿಸ್ಸಾದತ್ತ ಪ್ರಯಾಣ ಬೆಳೆಸಿದರು. ಬಂಗಾಳದ ಮಾರ್ಗವಾಗಿ ಪಯಣಿಸಿದ ಪುರಿಯವರು ರೇಮುಣಾ ಗ್ರಾಮವನ್ನು ತಲುಪಿ ಅಲ್ಲಿ ಗೋಪಿನಾಥನಿಗೆ ಅರ್ಪಿತವಾಗಿದ್ದ ಒಂದು ಗಡಿಗೆ ಹೆಪ್ಪುಗಟ್ಟಿದ ಹಾಲನ್ನು ಕ್ಷೀರ ಪಡೆದರು. ಗೋಪಿನಾಥ ದೇವರು ಈ ಘನೀಕರಿಸಿದ ಹಾಲಿನ ಗಡಿಗೆಯನ್ನು ಎಲ್ಲಿಂದಲೋ ಕದ್ದು ತಂದು ಮಾಧವೇಂದ್ರ ಪುರಿಯವರಿಗೆ ನೀಡಿದ್ದ. ಅಂದಿನಿಂದ ಗೋಪಿನಾಥ ದೇವರು ಕ್ಷೀರಚೋರ ಗೋಪಿನಾಥ ಎಂದೇ ಪ್ರಸಿದ್ಧನಾಗಿದ್ದಾನೆ. ಇರುತ್ತ ಜಗನ್ನಾಥಪುರಿ ತಲುಪಿದ ಮಾಧವೇಂದ್ರರು ರಾಜನನ್ನು ಕಂಡು ಮಾತನಾಡಿದರು. ಒಂದು ಮಣ ಶ್ರೀಗಂಧದ ಚಕ್ಕೆ ಹಾಗೂ 20 ತೋಲ ಕರ್ಪೂರವನ್ನು ಒಯ್ಯಲು ರಾಜನಿಂದ ಅನುಮತಿ ಪಡೆದರು. ಹೊರಗಿನಿಂದ 2 ನೆರವು ಪಡೆದು ಇವೆಲ್ಲವನ್ನು ರೇಮುಣಾ ಗ್ರಾಮಕ್ಕೆ ತಂದರು. ಆ ಶ್ರೀಗಂಧದ ಚಕ್ಕೆಗಳನ್ನು ಚೂರ್ಣವಾಗಿ ಅರೆದು ಕರ್ಪೂರದ ಜೊತೆ ಬೆರೆಸಿ ಗೋಪಿನಾಥ ದೇವರ ಮೈಗೆ ಎಂಬುದು ಗೋಪಾಲನ ಇಚ್ಛೆ ಎಂಬುದಾಗಿ ಮಾಧವೇಂದ್ರರಿಗೆ ಇನ್ನೊಮ್ಮೆ ಸ್ವಪ್ನವಾಯಿತು. ಈ ಕಾರ್ಯವನ್ನು ನೆರವೇರಿಸಿದ್ದಲ್ಲಿ ಗೋವರ್ಧನ ಗೋಪಾಲನಿಗೆ ತೃಪ್ತಿಯಾಗುವುದೆಂದು ಅರ್ಥ ಮಾಡಿಕೊಂಡ ಮಾಧವೇಂದ್ರರು ಗೋಪಾಲನ ಆಜ್ಞೆಯಂತೆ ನಡೆದು ಜಗನ್ನಾಥಪುರಿಗೆ ಹಿಂದಿರುಗಿದರು. ಈ ಕಥೆಯನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಾನ್ ನಿತ್ಯಾನಂದ ಪ್ರಭು ಹಾಗೂ ಇನ್ನಿತರ ಭಕ್ತರಿಗೆ ಹೇಳಿ ಶ್ರೀಲ ಮಾಧವೇಂದ್ರ ಪುರಿಯವರ ಭಕ್ತಿ ಸೇವೆಯನ್ನು ಕೊಂಡಾಡಿದರು. ಮಾಧವೇಂದ್ರ ಪುರಿಯವರು ರಚಿಸಿದ್ದ ಕೆಲವು ಕವಿತೆಗಳನ್ನು ವಾಚಿಸುತ್ತಿದ್ದಾಗ ಶ್ರೀ ಚೈತನ್ಯರು ಭಾವನಾತ್ಮಕ ಸ್ಥಿತಿ ತಲುಪಿದರು. ಆದರೆ ಸಭೆಯಲ್ಲಿ ಬಹು ಜನರಿದ್ದುದನ್ನು ಕಂಡು ಮನಸ್ಸನ್ನು ಹಿಡಿತಕ್ಕೆ ತಂದುಕೊಂಡರು. ಸ್ವಲ್ಪ ಪರಮಾನ್ನ ಪ್ರಸಾದವನ್ನು ಸ್ವೀಕರಿಸಿದರು. ಹೀಗೆ ಆ ರಾತ್ರಿ ಕಳೆದು ಮಾಧವೇಂದ್ರರು ಮರುದಿನ ಮತ್ತೆ ಜಗನ್ನಾಥಪುರಿಗೆ ಹೊರಟರು. ಓಕೆ, ಮಾಧವೇಂದ್ರ ಪುರಿ ನೋಡಿ, ಮಾಧವೇಂದ್ರ ಪುರಿ ಒನ್ ಆಫ್ ದಿ ಟಾಪ್ ಮೋಸ್ಟ್ ಡಿವೋಟಿ. ಮಾಧವೇಂದ್ರ ಪುರಿ ಒನ್ ಆಫ್ ದಿ ಟಾಪ್ ಮೋಸ್ಟ್ ಡಿವೋಟಿ. ಹಾಗೆ ಈಗ ನಡೀತಾ ಹೋಗುವಾಗ ಆ ಪ್ಲೇಸಿಗೆ ಬರ್ತಾರೆ. ಹಾಗಾಗಿ ಮಾಧವೇಂದ್ರ ಪುರಿಯ ನೆನಪಾಗ್ತದೆ. ಭಕ್ತಿವಿನೋದ ಠಾಕೂರ್ ಅಂತ ಹೇಳುವಂಥದ್ದು ಅವರು ಒಂದು ವಿರಚಿತ ಅಮೃತ ಪ್ರವಾಹ ಭಾಷೆ ಎನ್ನುವ ಕೃತಿಯಲ್ಲಿ ಪ್ರಸ್ತುತ 4ನೇ ಅಧ್ಯಾಯದ ಸಾರಾಂಶ ನೀಡಿರುವುದು ಹೀಗಿದೆ. ಛತ್ರಭೋಗದ ಮಾರ್ಗ ಹಿಡಿದು ನಡೆಯುತ್ತಾ ವೃದ್ಧಮಂಡೇಶ್ವರಕ್ಕೆ ಬಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಒರಿಸ್ಸಾ ರಾಜ್ಯದ ಗಡಿಯನ್ನು ತಲುಪಿದರು. ಒರಿಸ್ಸಾ ರಾಜ್ಯದ ಗಡಿ ಬರುವಾಗಲೇ ಅಲ್ಲಿ ಬರುವಂಥದ್ದು ರೇಮುಣಾ. ಅಲ್ಲಿ ಕ್ಷೀರಚೋರ್ ಗೋಪಿನಾಥ ಇದ್ದಾನೆ. ಟ್ರೈನಲ್ಲಿ ಹೋಗುವ ನಿಮ್ಗೆ ಸಿಗ್ತದೆ.
ಪ್ರಯಾಣದ ಕಾಲದಲ್ಲಿ ನಾಮಜಪ ಮಾಡುತ್ತಾ ಹಾಗೂ ಬೇರೆ ಬೇರೆ ಗ್ರಾಮಗಳಲ್ಲಿ ಭಿಕ್ಷೆ ಬೇಡುತ್ತಾ ಪ್ರಭುವರಿಯರು ಲೋಕೋತ್ತರ ಆನಂದವನ್ನು ಅನುಭವಿಸಿದರು ಚೈತನ್ಯ ಮಹಾಪ್ರಭು. ಹೀಗೆ ಪಯಣಿಸುತ್ತಾ ಅವರು ಗೋಪಿನಾಥನ ಮೂರ್ತಿ ಇರುವ ಪ್ರಖ್ಯಾತ ರೆಮುನಾ ಗ್ರಾಮವನ್ನು ತಲುಪಿದರು. ಅಲ್ಲಿಗೆ ರೀಚ್ ಆಗ್ತಾರೆ. ಇಲ್ಲಿ ಮಾಧವೇಂದ್ರಪುರಿಯ ಕಥೆ ಅವರು ಆಲ್ರೆಡಿ ಅವರ ಗುರುವಿಂದ ಕೇಳಿದ್ದಾರೆ. ಅವರ ಗುರು ಈಶ್ವರಪುರಿ ಗುರು ಮಾಧವೇಂದ್ರಪುರಿ. ಮೊನ್ನೆ ದ್ವಾದಶಿ ದಿವಸ ಶಾಂತಿಪುರದಲ್ಲಿ, ಶಾಂತಿಪುರ ಅಂದ್ರೆ ಅದ್ವೈತಾಚಾರ್ಯರ ಪ್ಲೇಸ್, ಅದ್ವೈತಾಚಾರ್ಯರ ಗುರು ಮಾಧವೇಂದ್ರಪುರಿ. ಹಾಗಾಗಿ ಈಗ ಕೂಡ ಅಲ್ಲಿ ಕ್ರಮ ಉಂಟು. ಅಂದ್ರೆ ಈಗ ಎಂತಾಗಿದೆ ಅಂದ್ರೆ ಅವರಿಗೆ ಆ ಶಾಂತಿಪುರ, ಈಗ ನಮ್ಮ ಇಸ್ಕಾನ್ ಮ್ಯಾನೇಜ್ಮೆಂಟ್ ಬಂದಿದೆ. ಯಾಕಂದ್ರೆ ಅವರಿಗೆ ಅಲ್ಲಿ ಜನರಿಗೆ ಖರ್ಚು ಮಾಡ್ಲಿಕ್ಕೆ ಹಣ ಇಲ್ಲ. ಹಾಗಾಗಿ ಇಸ್ಕಾನ್ಗೆ ಅಪ್ರೋಚ್ ಆದ್ರು. ಹಾಗಾಗಿ ನಾವು ಇಸ್ಕಾನ್ ಎಲ್ಲರೂ ಮಾಯಾಪುರದಿಂದ ಅಲ್ಲಿಗೆ ಹೋಗ್ತಾರೆ. ಯಾವಾಗ? ದ್ವಾದಶಿ ದಿವಸ. ಮೊನ್ನೆ ದ್ವಾದಶಿ ಯಾವಾಗ? ಶನಿವಾರ ಮಾಧವೇಂದ್ರಪುರಿದು, ಆಗ ಡಿಸಪಿಯರೆನ್ಸ್ ಡೇ. ಹಾಗಾಗಿ ಅದ್ವೈತಾಚಾರ್ಯ ಎಂತ ಫೀಸ್ಟ್ ಅಂದ್ರೆ ನಿಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ವೆಜಿಟೇಬಲ್ಸ್ 5-6 ಕೋಣೆಯಲ್ಲಿ ವೆಜಿಟೇಬಲ್ಸ್ ನೀವು ಎಣಿಸಿ. ಚಿತ್ರಮ್ಮ ಹೇಳುವಂಥದ್ದು, ನೀನು ಮಹಾವಿಷ್ಣು ಆದ ಕಾರಣ ನಿಮಗೆ ಇದು ಮಾಡ್ಲಿಕ್ಕೆ ಆಗ್ತದೆ, ಮಾಮೂಲಿ ಜನರಿಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಎಣಿಸಿ ಎಷ್ಟು ಜನರಿಗೆ ಫೀಸ್ಟ್. ಹಾಗೆ ಆ ಟ್ರೆಡಿಷನ್ ಈಗ ಕೂಡ ಬಂದಿದೆ. ಈಗ ಕೂಡ ಆ ದಿವಸ ಅಲ್ಲಿ ಶಾಂತಿಪುರದಲ್ಲಿ ಫೀಸ್ಟ್. ಯಾಕೆಂದ್ರೆ ಅದ್ವೈತಾಚಾರ್ಯರ ಗುರು ಕೂಡ ಮಾಧವೇಂದ್ರಪುರಿ, ಈಶ್ವರಪುರಿದ ಗುರು ಕೂಡ ಮಾಧವೇಂದ್ರಪುರಿ, ಅದ್ವೈತಾಚಾರ್ಯದ ಗುರು ಕೂಡ ಮಾಧವೇಂದ್ರಪುರಿ. ಇವರ ಚೈತನ್ಯ ಮಹಾಪ್ರಭುದು ಗುರುವಿದು ಗುರು. ಹಾಗೆ ಇವರು ಕೇಳಿದ್ದಾರೆ, ಈಶ್ವರಪುರಿಯಿಂದ ಕೇಳಿದ್ದಾರೆ ಮಾಧವೇಂದ್ರಪುರಿ ಬಗ್ಗೆ. ಈ ಕತೆ ಹೀಗಿದೆ. ಎಸ್, ಈಗ ನೋಡುವ ಕತೆ. ಗೋವರ್ಧನದಲ್ಲಿ ಇರುತ್ತಾ ಒಂದು ದಿನ ರಾತ್ರಿ ಮಾಧವೇಂದ್ರಪುರಿ ಅವರಿಗೆ ಕನಸಾಯಿತು. ಈಗ ನಾವು ಕೂಡ ಹೇಳ್ಬೋದು, ನನಗೆ ಕೂಡ ಕನಸು ಬಂತು ಕೃಷ್ಣ ಬಂದ. ಫಸ್ಟ್ ಆಫ್ ಆಲ್, ಕೃಷ್ಣ ಚೀಪ್ ಅಲ್ಲ. ಪ್ರಭುಪಾದ ಹೇಳುವಂಥದ್ದು, ಯು ಡೋಂಟ್ ಮೇಕ್ ಕೃಷ್ಣ ಚೀಪ್. ಚೀಪ್ ಅಂದ್ರೆ ಸಹಜಿಯ. ಸಹಜಿಯ ಅಂದ್ರೆ ಅಂತ ಹೇಳುವಂಥದ್ದು, ರಾತ್ ಕೋ ಮುಜೆ ಕೃಷ್ಣ ಆಯಾ ತಾ, ಕೃಷ್ಣನೇ ಮುಜೆ ಐಸಾ ಬೋಲಾ, ಕೃಷ್ಣ ಮುಜೆ ಬುಲಾಯ. ನೋಡಿ, ಅಡ್ವಾನ್ಸ್ ಡಿವೋಟೀಸ್ಗೆ ಮಾತ್ರ ಕೃಷ್ಣ ಬರುವಂಥದ್ದು. ಯಾಕೆಂದ್ರೆ 24 ಗಂಟೆಯಲ್ಲಿ 24 ಗಂಟೆ, ಈಗ ನಮ್ಗೆ ಕೃಷ್ಣ ಬರುವುದಾದ್ರೆ 24 ಗಂಟೆ ಕೂಡ ಕೃಷ್ಣನೇ ಬರಬೇಕು. ಕ್ಯಾಲ್ಕುಲೇಷನ್. ನಮ್ಗೆ ಎಂತಂದ್ರೆ ಸ್ವಲ್ಪ ಹೊತ್ತಿಗೆ ಬಂದಿದೆ ಮತ್ತೆ ಬರಲಿಲ್ಲ, ಅದು ರಾಂಗ್, ಅದು ಫಾಲ್ಸ್. 24 ಗಂಟೆಯಲ್ಲಿ 24 ಗಂಟೆ ಕೂಡ ಕೃಷ್ಣನ ಸ್ಮರಣೆ ಇದ್ರೆ ಮತ್ತೆ ನಮ್ಮ ಕನಸಿನಲ್ಲಿ ಬರ್ಬೋದು ಕೃಷ್ಣ. ಈಗ ನಮ್ದು ಹಾಗೆಲ್ಲ. ಆ ಈಕ್ವೇಶನ್ ನಮ್ಗೆ ಸೂಟ್ ಆಗುದಿಲ್ಲ. ಯಾಕೆ ಸೂಟ್ ಆಗುದಿಲ್ಲ? ಯಾಕೆಂದ್ರೆ ಹಗಲೊತ್ತಲ್ಲೇ ನಮ್ಗೆ ಬೇರೆ ಬೇರೆ ಎಲ್ಲ ಯೋಚನೆ ಬರ್ತದೆ. ರಾತ್ರಿ ಮಲಗುವಾಗ ನಮ್ಗೆ ಕೃಷ್ಣ ಬಂದ. ಹೇಗೆ ಆಗುವಂಥದ್ದು ಇದು ಸಾಧ್ಯವಾ? ಇದು ಸಾಧ್ಯ ಇಲ್ಲ, ಕಷ್ಟ. ಹಾಗಾಗಿ ಆದ್ರೆ ಮಾಧವೇಂದ್ರಪುರಿಗೆ ಕನಸಲ್ಲಿ ಬಂದ್ರು. ಕನಸಾಯಿತು, ಗೋಪಾಲನ ಮೂರ್ತಿಯು ಕಾಡಿನಲ್ಲಿರುವ ಹಾಗೆ ಆ ಕನಸು. ನೋಡಿ, ಈಗ ಹೇಗಂದ್ರೆ ಚೈತನ್ಯ ಮಹಾಪ್ರಭು ಈ ಗೋಸ್ವಾಮಿಗಳನ್ನು ಕಳಿಸಿದ್ದಾರೆ. ಎಲ್ಲಿ? ಯಾರನ್ನೆಲ್ಲ? ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ರಘುನಾಥ ದಾಸ್ ಗೋಸ್ವಾಮಿ, ಗೋಪಾಲ್ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ. ಇವರಿಗೆಲ್ಲರಿಗೂ ವೃಂದಾವನದಲ್ಲಿ ಡಿಟಿ ಸಿಕ್ತು. ಹೇಗೆಂದ್ರೆ ಕೃಷ್ಣನ ಗ್ರ್ಯಾಂಡ್ ಸನ್ ವಜ್ರನಾಭ 1000 ದೇವಸ್ಥಾನ ಮಾಡಿದ್ದ. ಆದ್ರೆ ಕಾಲಕ್ರಮದಲ್ಲಿ ಎಂತಾಯ್ತು ಅಂದ್ರೆ ಈ ಮುಘಲರು ಇವರೆಲ್ಲ ಬಂದು ಎಲ್ಲ ಡೆಮೊಲಿಷ್ ಮಾಡಿದ್ರು. ಹಾಗೆ ಎಂತಾಯ್ತು ಅಂದ್ರೆ ಒರಿಜಿನಲ್ ಡಿಟೀಸ್ ಎಲ್ಲ ಅಲ್ಲಿಂದ ಡಿಸಪೇರ್ ಆಗಿತ್ತು, ಕಾಡಲ್ಲಿ. ಚೈತನ್ಯ ಅಂತದ್ದು ವಾಪಸ್ ನೀವು ಹೋಗಿ ಅದನ್ನು ವಾಪಸ್ ರೀಇನ್ವೇಟ್ ಮಾಡಿ ಅಂತ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಡಿಟಿ ಸಿಗುವಂಥದ್ದು ಕಾಡಲ್ಲಿ. ಅದಕ್ಕೆ ಬೇರೆ ಬೇರೆ ಕತೆ ಉಂಟು. ಅದೇ ರೀತಿ ಗೋಪಾಲ ಕೂಡ ಯಾರಿಗೆ ಹೇಳುವಂಥದ್ದು? ಮಾಧವೇಂದ್ರಪುರಿ ಕನಸಲ್ಲಿ ಬರುವಂಥದ್ದು, ಕಾಣಿಲ್ವಾಗಿ ಕನಸು. ಮರುದಿನ ಬೆಳಿಗ್ಗೆ ಪುರಿಯವರು ತಮ್ಮ ಆಸುವಾಸಿನ ಸ್ನೇಹಿತರನ್ನೆಲ್ಲ ಆಹ್ವಾನಿಸಿ ಸ್ವಪ್ನದ ವಿಷಯವನ್ನು ಹೇಳಿದರು. ನೆಕ್ಸ್ಟ್ ದಿವಸ ಎಲ್ಲರೂ ಕರೆದು ಹೇಳ್ತಾರೆ, ಯಾರು? ಮಾಧವೇಂದ್ರಪುರಿ, ಹೀಗೆ ನನಗೆ ಸ್ವಪ್ನ ಬಂತು ಅಂತ. ಗೋಪಾಲನ ಮೂರ್ತಿಯನ್ನು ಕಾಡಿನಿಂದ ಬಿಡಿಸಿ ಊರಿಗೆ ತರಲು ನೆರವಾಗುವಂತೆ ಆ ಮಿತ್ರರನ್ನು ಕೇಳಿದರು. ಹಾಗಾಗಿ ಕಾಡಲ್ಲಿದ್ದಾನೆ, ನನಗೆ ಕನಸು ಬಂದಿದೆ, ಹಾಗೆ ಆ ಕಾಡಿನಿಂದ ನಾವೀಗ ಇಲ್ಲಿಗೆ ತರುವ ಆ ಡಿಟೀಸನ್ನು, ಗೋಪಾಲನ. ತರುವಾಯ ಪುರಿಯವರು ಗೋಪಾಲನ ವಿಗ್ರಹವನ್ನು ವೈಭವಯುತವಾಗಿ ಗೋವರ್ಧನ ಗಿರಿಯ ಮೇಲೆ ಪ್ರತಿಷ್ಠಾಪಿಸಿದರು. ಮತ್ತೆ ಅವರು ದೊಡ್ಡ ಒಂದು ಎಂತ ಹೇಳುವಂಥದ್ದು ಫೆಸ್ಟಿವಲ್ ಮಾಡ್ತಾರೆ. ಇದಕ್ಕೆ ಹೇಳುವಂಥದ್ದು ಡಿಟಿ ಇನ್ಸ್ಟಾಲೇಷನ್. ಡಿಟಿಯನ್ನು ಹೊಸ ಜಾಗಕ್ಕೆ ಕೊಂಡೋಗುವಾಗ ಅದಕ್ಕೆ ಹೇಳುವ ಡಿಟಿ ಇನ್ಸ್ಟಾಲೇಷನ್.
ಆಗ ಆಕ್ಚುಲಿ ನಾವು ಫೆಸ್ಟಿವಲ್ ಮಾಡ್ಬೇಕು, ದೊಡ್ಡ ಫೆಸ್ಟಿವಲ್. ಗೋಪಾಲ ದೇವರಿಗೆ ಪೂಜೆ ಪುರಸ್ಕಾರಗಳಾದವು. ಅನ್ನಕೂಟ ಎನ್ನುವ ಹಬ್ಬವು ನಡೆಯಿತು. ಅನ್ನಕೂಟ, ಎಲ್ಲರಿಗೂ ಊಟ ಕೊಡುವಂಥದ್ದು. ಪ್ರಭುಪಾದ ಹೇಳ್ತಾರಲ್ಲ, ನಾನೊಂದು ಪ್ರಭುಪಾದ ಮೆಸೇಜ್ ಕಳಿಸಿದೆ. ಪ್ರಭುಪಾದ ಹೇಳುವಂಥದ್ದು, ನಾವು ಯಾವಾಗಲೂ ಜನರಿಗೆ ಫೀಡ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕಂತೆ. ಇಲ್ಲ, ಸ್ಯಾಂಕ್ಷನ್ ಮಾಡುವ ಕೃಷ್ಣ, ನಮ್ಗೆ ಮನಸ್ಸಿದ್ದಲ್ಲಿ ಮಾರ್ಗ, ನಮ್ಗೆ ಜನರಿಗೆ ಫೀಡ್ ಮಾಡ್ಲಿಕ್ಕೆ ಕೃಷ್ಣ ಕಳಿಸ್ತಾನೆ. ಪ್ರಭುಪಾದ ಹೇಳುವಂಥದ್ದು, ವೈ ಯು ಆರ್ ನಾಟ್ ಗಿವಿಂಗ್ ಪ್ರಸಾದಂ ಟು ಪೀಪಲ್, ಬಿಕಾಸ್ ಯು ಆರ್ ಥಿಂಕಿಂಗ್ ದಟ್ ಯು ಆರ್ ದಿ ಡೂವರ್. ನಾವು ತಯಾರು ಮಾಡುವುದಲ್ಲ, ಸ್ಯಾಂಕ್ಷನ್ ಮಾಡುವ ಕೃಷ್ಣ, ಕೊಡುವ ಕೃಷ್ಣ. ಹಾಗಾಗಿ ನಮ್ಗೆ ಪೂರ್ತಿ ನಂಬಿಕೆ ಇರಬೇಕಂದ್ರೆ ಪ್ರಭುಪಾದ ಹೇಳುವಂಥದ್ದು. ಹಾಗೆ ಇಲ್ಲಿ ಅನ್ನಕೂಟ ಎನ್ನುವ ಹಬ್ಬವು ನಡೆಯಿತು. ಈ ಹಬ್ಬದ ವಿಚಾರ ಜನರಿಗೆ ತಿಳಿದಾದ ಕಾರಣ ಸುತ್ತಮುತ್ತಲು ಗ್ರಾಮಗಳ ಜನ ಬಂದು ಕೂಟದಲ್ಲಿ ಪಾಲ್ಗೊಂಡರು, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಹೀಗಿರುತ್ತೆ. ಒಂದು ದಿನ ಗೋಪಾಲ ದೇವರು ಪುನಃ ಮಾಧವೇಂದ್ರಪುರಿಯವರ ಸ್ವಪ್ನದಲ್ಲಿ ಕಾಣ. ನೆಕ್ಸ್ಟ್ ವಾಪಸ್ ಅವರಿಗೆ ಸ್ವಪ್ನ ಬರ್ತದೆ. ಮಾಧವೇಂದ್ರ ಜಗನ್ನಾಥಪುರಿಗೆ ಹೋಗಬೇಕೆಂತಲೂ ಅಲ್ಲಿ ಶ್ರೀಗಂಧ ಚೂರ್ಣವನ್ನು ಸಂಪಾದಿಸಿ ತಂದ ಇಲ್ಲಿನ ವಿಗ್ರಹದ ಮೇಲೆ ಲೇಪಿಸಬೇಕೆಂದು ಹೇಳಿದರು. ಸೆಕೆಂಡ್ ಕನಸು. ಫಸ್ಟ್ ಕನಸು ಅಂತ ಅಲ್ಲಿ ಕಾಡಲ್ಲಿ ಉಂಟಂತೆ. ಸೆಕೆಂಡ್ ಕನಸು ಈ ಜಗನ್ನಾಥಪುರಿಗೆ ಹೋಗಿ ಅಲ್ಲಿಂದ ಗಂಧ ತರಲಿಕ್ಕೆ. ಈ ಆಜ್ಞೆ ಬಂದದೆ ಮಾಧವಪುರಿ ಅವರು ಕೂಡಲೇ ಒರಿಸ್ಸಾದತ್ತ ಪ್ರಯಾಣ ಬೆಳೆಸಿದರು. ಬಂಗಾಲದ ಮಾರ್ಗವಾಗಿ ಪಯಣಿಸಿದ ಪುರಿಯವರು ರೆಮುನಾ ಗ್ರಾಮವನ್ನು ತಲುಪಿ ಅಲ್ಲಿ ಗೋಪಿನಾಥನಿಗೆ ಅರ್ಪಿತವಾದ ಒಂದು ಗಡಿಗೆ ಹೆಪ್ಪುಗಟ್ಟಿದ ಹಾಲನ್ನು ಕ್ಷೀರ ಪಡೆದರು. ನೋಡಿ ಅಲ್ಲಿ ಎಂತ ಆಗ್ತದೆ, ಅವ ಕ್ಷೀರವನ್ನು ಬಚ್ಚಿಡುವಂತ ಗೋಪಿನಾಥ ಯಾರಿಗೆ, ಮಾಧವೇಂದ್ರಪುರಿಗೆ. ಗೋಪಿನಾಥ್ ದೇವರು ಈ ಗಣೀಕರಿಸಿದ ಹಾಲಿನ ಗಡಿಯನ್ನು ಎಲ್ಲಿಂದಲೂ ಕದ್ದು ತಂದು ಮಾಧವೇಂದ್ರಪುರಿ ಅವರಿಗೆ ನೀಡಿತು. ಅಂದಿನಿಂದ ಗೋಪಿನಾಥ ದೇವರು ಕ್ಷೀರಚೋರ ಗೋಪಿನಾಥ. ಈಗ ಅಲ್ಲಿ ಹೆಸರು ಖಾಲಿ ಗೋಪಿನಾಥ ಅಲ್ಲ, ಕ್ಷೀರಚೋರ. ಯಾಕೆಂದ್ರೆ ಕ್ಷೀರವನ್ನು ಮಾಧವೇಂದ್ರಪುರಿಗೆ ಬಚ್ಚಿಟ್ಟಿದ್ದಾರೆ, ಹಾಗೆ ಕ್ಷೀರಚೋರ ಗೋಪಿನಾಥ. ಜಗನ್ನಾಥಪುರಿ ತಲುಪಿದ ಮಾಧವೇಂದ್ರರು ರಾಜನನ್ನು ಕಂಡು ಮಾತನಾಡಿದರು. ಒಂದು ಮಣ ಶ್ರೀಗಂಧದ ಚೆಕ್ಕೆ ಹಾಗೂ 20 ತೊಳ ಕರ್ಪೂರವನ್ನು ಒಯ್ಯಲು ರಾಜನಿಂದ ಅನುಮತಿ ಪಡೆದರು. ರಾಜ ಕೊಡ್ತಾನೆ ಗಂಧ ಮತ್ತು ಚೆಕ್ಕೆ. ಹೊರಗಿನಿಂದ 2 ನೆರವು ಪಡೆದ ಇವೆಲ್ಲವನ್ನು ರೆಮುನಾ ಗ್ರಾಮಕ್ಕೆ ತಂದರು. ಆ ಶ್ರೀಗಂಧ ಚೆಕ್ಕೆಗಳನ್ನು ಚೂರ್ಣವಾಗಿ ಅರೆದು ಕರ್ಪೂರ ಜೊತೆ ಬೆರೆಸಿ ಗೋಪಿನಾಥ ದೇವರಿಗೆ ಮೈಗೆ ಲೇಪಿಸಬೇಕೆಂಬುದು ಗೋಪಾಲನ ಇಚ್ಛೆ ಎಂಬುದಾಗಿ ಮಾಧವೇಂದ್ರಪುರಿಗೆ ಇನ್ನೊಮ್ಮೆ ಸ್ವಪ್ನವಾಗುವುದೆಂದಾದ್ರೆ ಗೋಪಿನಾಥನಿಗೆ ಆಗ್ಬೇಕು. ಈ ಕಾರ್ಯವನ್ನು ನೆರವೇರಿಸಿದಲ್ಲಿ ಗೋವರ್ಧನ ಗೋಪಾಲನಿಗೆ ತೃಪ್ತಿಯಾಗುವುದೆಂದು ಅರ್ಥ ಮಾಡಿಕೊಂಡು ಮಾಧವೇಂದ್ರನು ಗೋಪಾಲನ ಆಜ್ಞೆಯಂತೆ ನಡೆದು ಜಗನ್ನಾಥಪುರಿಗೆ ಹಿಂದಿರುಗಿದರು. ಹಾಗಾಗಿ ಸೆಕೆಂಡ್ ಎಂತ ಅಂದ್ರೆ ಆ ಗೋಪಾಲ ಈ ಗೋಪಾಲ ಸೇಮ್. ಹಾಗಾಗಿ ಇಲ್ಲಿ ಈ ಗೋಪಾಲನಿಗೆ ಹಾಕಿ, ಎಲ್ಲಿ ಕ್ಷೀರಚೋರ ಗೋಪಿನಾಥನಿಗೆ, ಇಲ್ಲಿ ವೃಂದಾವನದಲ್ಲಿರುವ ಗೋಪಾಲ ಮತ್ತು ಈ ಗೋಪಾಲ ಸೇಮ್ ಹಿಂದಿರುಗಿದರು. ಈ ಕಥೆಯನ್ನು ಶ್ರೀ ಚೈತನ್ಯ ಮಹಾಪ್ರಭು, ಭಗವಾನ್ ನಿತ್ಯಾನಂದ ಪ್ರಭು ಹಾಗೂ ಇನ್ನಿತರ ಭಕ್ತರಿಗೆ ಹೇಳಿ ಶ್ರೀಲ ಮಾಧವೇಂದ್ರಪುರಿ ಅವರ ಭಕ್ತಿ ಸೇವೆಯನ್ನು ಕೊಂಡಾಡಿದರು. ಎಸ್, ಮಾಧವೇಂದ್ರಪುರಿ ಅವರು ರಚಿಸಿದ ಕೆಲವು ಕವಿತೆಗಳನ್ನು ವಾಚಿಸಿದಾಗ ಶ್ರೀ ಚೈತನ್ಯ ಭಾವವನ್ನು ನೋಡಿ. ಚೈತನ್ಯ ಮಹಾಪ್ರಭು ಮಾಧವೇಂದ್ರಪುರಿಯ ಈ ಕವಿತೆಗಳನ್ನು ಹೇಳಿದ ಮೇಲೆ ಎಕ್ಸ್ಟಸಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮಾಮೂಲಿ ಜನ ಅಲ್ಲ ಮಾಧವೇಂದ್ರಪುರಿ. ಪ್ರಭುಪಾದ ಹೇಳುವಂಥದ್ದು, ಚೈತನ್ಯ ಮಹಾಪ್ರಭು, ರಾಧಾರಾಣಿ, ಮಾಧವೇಂದ್ರಪುರಿ, these three people were in same consciousness state of mind. ಹಾಗೆ ಮಾಮೂಲಿ ಜನ ಅಲ್ಲ ಮಾಧವೇಂದ್ರಪುರಿ. ಆದರೆ ಸಭೆಯಲ್ಲಿ ಬಹುಜನರಿದ್ದದನ್ನು ಕಂಡು ಮನಸ್ಸನ್ನು ಹಿಡಿತಕ್ಕೆ ತಂದುಕೊಂಡರು. ಸ್ವಲ್ಪ ಪ್ರಮಾಣ ಪ್ರಸಾದವನ್ನು ಸ್ವೀಕರಿಸಲು ಹೀಗೆ ರಾತ್ರಿ ಕಳೆದು ಮಾಧವೇಂದ್ರಪುರಿ ಅವರು ಮರುದಿನ ಮತ್ತೆ ಜಗನ್ನಾಥಪುರಿಗೆ ಹೊರಟರು. ಎಸ್ ಕೃಷ್ಣ ಚೈತನ್ಯ ಹರೇ ಕೃಷ್ಣ. ಎಸ್, ಈಗ ನನಗೆ ಭಗವದ್ಗೀತೆ ಕ್ಲಾಸ್ ಉಂಟು. ಹರೇ ಕೃಷ್ಣ ಯಾರ ಪ್ರಶ್ನೆದಲ್ಲಿ ಕೇಳ್ಬೋದು. ಯಾರಿಗೂ ಪ್ರಶ್ನೆ ಉಂಟಾ? ಎಸ್, ಹರೇ ಕೃಷ್ಣ. ಯಾರಿಗೆ ಪ್ರಶ್ನೆ ಇಲ್ಲದಿದ್ರೆ ಓಕೆ. ಎಸ್, ಟುಮಾರೋ ವಿ ಶುಡ್ ಫಾಸ್ಟ್. ಓಕೆ, ಒಳ್ಳೆ ಪ್ರಶ್ನೆ. ಎಸ್, ನಾಳೆ ಸಂಜೆ ಸನ್ ಸೆಟ್ ಆಗುವವರೆಗೆ, ಟಿಲ್ ಸನ್ಸೆಟ್ ಆಗುವವರೆಗೆ ನಮ್ಗೆ ಆಕ್ಚುಲಿ ನಿರ್ಜಲ್, ನಾವು ನಿರ್ಜಲ್ ಮಾಡ್ತೇವೆ. ಅದು ನಿಮ್ಗೆ ಹೆಲ್ತ್ ಎಲ್ಲ
ಇದಿದ್ರೆ ನೀವು ಫ್ರೂಟ್ಸ್ ಎಲ್ಲ ತಗೊಳ್ಬಹುದು, ಹಾಲೆಲ್ಲ. ಮತ್ತೆ ಏಕಾದಶಿ ಪ್ರಸಾದ ತಿನ್ನುವಂಥದ್ದು, ಅದು ರಾತ್ರಿ. ಹಾಗಾಗಿ ನಾಳೆ ಫಾಸ್ಟಿಂಗ್, ಮತ್ತೆ ನಾಡಿದ್ದು ಫೀಸ್ಟಿಂಗ್. ನಾಡಿದ್ದು ಫೀಸ್ಟಿಂಗ್ ಅಂದ್ರೆ ಜಗನ್ನಾಥ್ ಮಿಶ್ರಂದು ಮನೆಯಲ್ಲಿ ಫೀಸ್ಟಿಂಗ್. ಯಾವಾಗ? ಗೌರವ ಪೂರ್ಣಿಮದ ನೆಕ್ಸ್ಟ್ ದಿವಸ ಮಧ್ಯಾಹ್ನ. ಹಾಗೆ ನಾಡಿದ್ದು ಫೀಸ್ಟ್, ನಾಳೆ ಫಾಸ್ಟ್. ಹರೇ ಕೃಷ್ಣ. ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರೋಭಿಷ್ಯ ಕೃಪಾ ಸಿಂಧುವ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ.